ಚಲಿಸ್ತಾ ಇದ್ದ ಬಸ್ಸನ್ನ ಓಡಿ ಹೋಗಿ ಹತ್ತಲು ಯತ್ನಿಸಿದಂತಹ ವಿದ್ಯಾರ್ಥಿಯೋರ್ವ ಬಸ್ಸಿನಿಂದ ಕೆಳಗೆ ಬಿದ್ದಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಎಂಬಲ್ಲಿ ನಡೆದಿದೆ. ಸಾಗರ ತಾಲೂಕಿನ ಇಡುವಾಣಿಯ ಚಿಪ್ಪಲಮಕ್ಕಿ ಗ್ರಾಮದ 9ನೇ ತರಗತಿಯ ವಿದ್ಯಾರ್ಥಿ ವೈಭವ್ ಬಸ್ಸಿನಿಂದ ಕೆಳಗೆ ಬಿದ್ದಂತಹ ವಿದ್ಯಾರ್ಥಿ ವೈಭವ್ ಬಸ್ ಹತ್ತಲು ಬಸ್ ನಿಲ್ದಾಣದ ಕಡೆ ಹೋಗ್ತಾ ಇದ್ದ. ಅಷ್ಟರಲ್ಲಾಗಲೇ ಬಸ್ ನಿಲ್ದಾಣದಿಂದ ಹೊರಟಿದೆ. ಹೀಗಾಗಿ ವಿದ್ಯಾರ್ಥಿ ವೈಭವ್ ಚಲಿಸ್ತಾ ಇದ್ದ ಬಸ್ಸು ಹತ್ತಲು ಪ್ರಯತ್ನಿಸಿ ಸಾಧ್ಯವಾಗದೆ ಬಸ್ನಿಂದ ಕೆಳಗೆ ಬಿದ್ದಿದ್ದಾನೆ. ವೈಭವ್ ಶಾಲಾ ಬ್ಯಾಗ್ ಅನ್ನ ಬೆನ್ನು ಹಿಂದೆ ಹಾಕಿಕೊಂಡಿದ್ರಿಂದ ಅಂಗಾತ ಬಿದ್ದರೂ ಯಾವುದೇ ಗಾಯಗಳು ಆಗಿಲ್ಲ. ವಿದ್ಯಾರ್ಥಿಯನ್ನ ಶಾಲಾ ಬ್ಯಾಗ್ ಬದುಕಿಸಿದೆ. ಇದೀಗ ವಿದ್ಯಾರ್ಥಿ ಬಸ್ ಹತ್ತಲು ಹೋಗಿ ಬಿದ್ದಂತಹ ದೃಶ್ಯಗಳು ಸ್ಥಳೀಯ ಕಟ್ಟಡದ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ.